ಶ್ರೀವೇದಮಾಯ ಆಯುರ್ವೇದ ಆಸ್ಪತ್ರೆಯಲ್ಲಿ 2 ದಿವಸದ ಒಂದು ಉಚಿತ ಆಯುರ್ವೇದ ತಪಾಸಣಾ ಶಿಬಿರ ಹಾಗೂ ಉಚಿತ ಬ್ಲಡ್ ಶುಗರ್ ಟೆಸ್ಟನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಬಂದಂತಹ ನಮ್ಮ ಅತಿಥಿಗಳು ಡಾಕ್ಟರ್ ಮುರಳೀಮೋಹನ್ ಚೂಂತಾರ್ ಅವರು. ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಆಗಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಡಾಕ್ಟರ್ ಆಶಾ ಜ್ಯೋತಿರಾವ್ ಮೇಡಮ್, ಇವರು ನಮ್ಮ ಆಯುಷ್ ಫೌಂಡೇಶನ್ನ ಪ್ರೆಸಿಡೆಂಟ್. ಅದೇ ರೀತಿ ನಮಗೆಲ್ಲ ಕಾರ್ಯಕ್ರಮಗಳಿಗೆ ಒಂದು ಬೆನ್ನಿನ ಮೂಳೆ ಇದ್ದ ಥರ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಅವು ಒನ್ ಪ್ಲೇನ್ ಧೈರ್ಯ ಹೇಳೋರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡೋರು ಡಾಕ್ಟರ್ ಆಶಾ ಜ್ಯೋತಿರಾವ್ ಮೇಡಮ್. ಇವರಿಗೂ ನನ್ನ ಕಾರ್ಯಕ್ರಮಕ್ಕೆ ನಾವು ಎಲ್ಲರ ಪರವಾಗಿ ನಮ್ಮ ದಕ್ಷಿಣ ಕನ್ನಡದ ಆಯುರ್ವೇದ ಆಫೀಸರ್ ಆದಂಥ ಡಾಕ್ಟರ್ ಇಕ್ಬಾಲ್ ಅವರು ಬರಬೇಕಿತ್ತು. ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ನಾವು ಏನೋ ಅರ್ಜೆಂಟ್ ಕೆಲಸ ಬರಲಿಕ್ಕಾಗಲಿಲ್ಲ. ಅದಕ್ಕೆ ನಾವು ಡಾಕ್ಟರ್ ಸಹನಾ ಮೇಡಮಿಗೆ ಕೇಳ್ಕೊಂಡ್ವಿ. ನೀವು ಹೇಳಿದಾಗ ಸಹನಾ ಮೇಡಮಿಗೆ ಕೇಳಿ ಅಂತ ಹೇಳಿದ್ರು. ನಮಗೆ ಖುಷಿ ಆಯಿತು. ಮೇಡಮಿಗೆ ಕೇಳಿದ ತಕ್ಷಣ ಇವತ್ತು ಬೆಳಿಗ್ಗೆ ಇಲ್ಲ ನಾನು ಬರ್ತೇನೆ ಅಂತ ನಮಗೊಂದು ಧೈರ್ಯ ಹೇಳಿದರು. ಅವರು ಬೆಳ್ತಂಗಡಿ ತಾಲೂಕಿನ ಆಯುರ್ವೇದ ಆಫೀಸರ್ ಅವರು. ಸೊ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಮೀಟಿಂಗ್ಸ್ಗಳಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಮಾಡಬೇಕಾದ್ರೆ ಪ್ರೋತ್ಸಾಹಗಳನ್ನು ಕೊಡ್ತಾ ಇರ್ತಾರೆ. ಅವರಿಗೂ ನನ್ನ ಕಾರ್ಯಕ್ರಮಕ್ಕೆ ನಾವು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ಅಂತ ಹೇಳುವಂಥದ್ದು ನಿಮಗೆಲ್ಲರೂ ಗೊತ್ತಿರ್ಬೋದು. ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ನಮ್ಮ ದಕ್ಷಿಣ ಕನ್ನಡದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇತ್ತೀಚೆಗೆ ಮಡಿಕೇರಿಯಲ್ಲಾದಂತಹ ಪ್ರವಾಹದ ಪರಿಸ್ಥಿತಿಯಲ್ಲಾಗಿರ್ಬೋದು, ಅಥವಾ ದಕ್ಷಿಣ ಕನ್ನಡದಲ್ಲಿ ನಡೆಯುವಂತಹ ಬೇರೆ ಬೇರೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಒಂದು ಪ್ರೋತ್ಸಾಹ ಮಾಡುವಂಥದ್ದಾಗಿರ್ಬೋದು, ಅಥವಾ ಏನು ಹೋರಾಟ ಮಾಡುವಂಥದ್ದು ಇವರು ಮಾಡ್ತಾ ಬಂದಿದ್ದಾರೆ. ಯೋಗೀಶ್ ಕುಮಾರ್ ಶೆಟ್ಟಿ ಅವರು, ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಓಂ ನಮಾಮಿ ಧನ್ವಂತರಿನಾದಿದೇವಂ ಸುರಾಸುರೈರ್ವಂದಿತಾ ಪಾದಪದ್ಮಂ ಲೋಕೆ ಜರಾರ್ಭಯಂ ಮೃತ್ಯುನಾಶನಂ ಧಾತಾರಮೀಶಂ ವಿವಿಧೌಷಧೀನಾಂ ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹಿರಿಯರೇ, ಕಳೆದ ವರ್ಷವೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಗೆ ನಾನು ಬಂದಿದ್ದೆ. ಈ ದಿನ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಬರುವಂತಹ ಹೆಚ್ಚಿನ ಎಲ್ಲ ರೋಗಗಳು ಬಹುಶಃ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಇರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲಿಂದಲೇ ಬರುವಂಥ ಹೆಚ್ಚಿನ ರೋಗಗಳು. ಬಹಳಷ್ಟು ರೋಗಗಳನ್ನು ನಾವು ತಡೆಗಟ್ಟಬಹುದು. ಸೊ ನಾವು ತಿನ್ನುವ ಆಹಾರ ಕಲುಷಿತವಾಗಿದೆ, ಉಸಿರಾಡುವ ಗಾಳಿ ಕಲುಷಿತವಾಗಿದೆ, ಕುಡಿಯುವ ನೀರು ಸಹ ಕಲುಷಿತವಾಗಿದೆ. ಶುದ್ಧವಾದ ಯಾವುದು ನಮಗೆ ಸಿಗುವುದಿಲ್ಲ. ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ಬಹಳ ವಿಡಂಬನೆಯಿಂದ ಒಂದು ಮಾತು ಹೇಳಿದರು. ಒಬ್ಬರು ಅಡುಗೆ ಭಟ್ರು ಅವರು ಮಾತಾಡುವಾಗ ಹೇಳಿದರು, ನಾವೆಲ್ಲ ಈಗ ಸಾವಯವ ಆಹಾರ ತಿನ್ನುವುದು, ಆರ್ಗ್ಯಾನಿಕ್ ಫುಡ್ ತಿನ್ನುವುದು, ಸಾವಯವ ಆಹಾರ ಅಂತ ಹೇಳಿದರು. ಹಾಗೆ ಇನ್ನೊಬ್ರು ಹೇಳಿದರು, ನಾವೆಲ್ಲ ಸಾವಯವ ಆಹಾರ ತರೋದು ಅಂತ ಹೇಳಿ. ಅಂದರೆ ಈಗ ನಾವು ತಿನ್ನುವ ಆಹಾರ ಎಲ್ಲ ಸಾಯ್ಲಿಕ್ಕೆ ತಿನ್ನೋದು ಅಂತಾಗಿದೆ. 2 ರೀತಿ ಮನುಷ್ಯರು ಇರ್ತಾರೆ. ಬದುಕಲಿಕ್ಕಾಗಿ ತಿನ್ನೋದು, ತಿನ್ಲಿಕ್ಕಾಗಿ ಬದುಕೋದು ಅಂತೇಳಿ. ಈಗಿನ ನಮ್ಮ ಜನಾಂಗ ಯಾವ ರೀತಿ ತಿಂತಾ ಇದ್ದಾರೆ ಅಂದರೆ ಬಹುಶಃ ತಿನ್ಲಿಕ್ಕಾಗಿ ಹುಟ್ಟಿದವರು ಅಂತೇಳಿ. ನಾವು ತಿನ್ನುವ ಆಹಾರವನ್ನು ನಾವು ಚೂಸಿಯಾಗಿ ಮಾಡಿದರೆ ಖಂಡಿತವಾಗಿ ಎಲ್ಲ ರೋಗವನ್ನು ತಡೆಗಟ್ಟಬಹುದು. ಯಾವುದೇ ವೈದ್ಯರ ಅವಶ್ಯಕತೆ ಇರುವುದಿಲ್ಲ. ಆದರೆ ಆಯುರ್ವೇದ, ನಾನು ಅಲೋಪತಿ ಪ್ರಾಕ್ಟೀಸ್ ಮಾಡುವವನು, ಇವರು ಆಯುರ್ವೇದ ಪ್ರಾಕ್ಟೀಸ್ ಮಾಡುವವರು. ಆಯುರ್ವೇದದಲ್ಲೂ ಸಹ ಹಲವಾರು ಕ್ರೋನಿಕ್ ಡಿಸೀಸ್ಗಳಿಗೆ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೀಗೆ ಹಲವಾರು ಕ್ರೋನಿಕ್ ಡಿಸೀಸ್ಗಳಿಗೆ ಖಂಡಿತವಾಗಿ ಸಹ ಒಂದು ಪರಿಹಾರ ಆಯುರ್ವೇದದಲ್ಲಿ ಇದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಬಹಳಷ್ಟು ರೋಗಿಗಳನ್ನು ನಾನು ಕಳಿಸಿದ್ದೇನೆ. ಅವರು ನಗುನಗ್ತಾ ಇಲ್ಲಿಂದ ಹೊರಗೆ ಹೋಗುವುದನ್ನು ನಾನು ಕಂಡಿದ್ದೇನೆ. ಸೊ ಆಯುರ್ವೇದ ಅನ್ನೋದು ನಮ್ಮ ಜೀವನದ ಪುರಾತನವಾದಂಥ ಸಿಸ್ಟಮ್, ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಬಹುಶಃ ಹೆಚ್ಚಿನ ಎಲ್ಲ ರೋಗಗಳನ್ನು ತಡೆಗಟ್ಟಬಹುದು. ಬಂದಂಥ ಕ್ರೋನಿಕ್ ಡಿಸೀಸ್ಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು. ಗುಣಪಡಿಸುವುದು ಅಂತ ನಾನು ಹೇಳಲ್ಲ, ರೋಗಗಳನ್ನು ನಿಯಂತ್ರಿಸಿ ಎಲ್ಲರಂತೆ ಸಹ ಅವರು ನಗುನಗುತ್ತಾ ಒಂದು ಸಮಾಜದಲ್ಲಿ ಒಂದು ಆಸ್ತಿಯಾಗಿ ಬೆಳಿಬೋದು. ಇವತ್ತು
ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ನಮ್ಮ ಸ್ನೇಹಿತರು ಆರಂಭಿಸ್ತಾ ಇದ್ದಾರೆ. ಕಳೆದ ವರ್ಷವೂ ನಡೆದಿದೆ. ನಿರಂತರವಾಗಿ ನಮ್ಮೆಲ್ಲ ಜನರಿಗೆ ಪ್ಯೂರ್ ಆಯುರ್ವೇದ ಔಷಧಿಗಳು ಮತ್ತು ಅದರ ಜೀವನದ ಅವಿಭಾಜ್ಯ ಅಂಗವಾಗಲಿ ಅಂತ ಹೇಳಿ ಹಾರೈಸಿ ಈ ಶುಭ ದಿನದಂದು ಡಾಕ್ಟರಿಗೆ ಹಾಗೂ ಅವರ ಬಳಗಕ್ಕೆ ಅವರು ಬಹಳಷ್ಟು ಪರಿಣಾಮಕಾರಿಯಾಗಿ ಇಲ್ಲಿ ಚಿಕಿತ್ಸೆಗಳನ್ನು ನೀಡ್ತಾ ಇದ್ದಾರೆ. ಹೆಚ್ಚಿನ ಆಯುರ್ವೇದಿಕ ಡಾಕ್ಟರ್ಗಳು ಅಂದರೆ ಬಹುಶಃ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಹೇಳೋ ಒಂದು ಅಪವಾದನೂ ಇದೆ. ಅದಕ್ಕೆ ಹೊರತಾಗಿ ಇವರು ಪ್ಯೂರ್ ಆಯುರ್ವೇದವನ್ನು ಸಹ ಪ್ರಾಕ್ಟೀಸ್ ಮಾಡಿ ಜನರಲ್ಲಿ ಆಯುರ್ವೇದದ ಬಗ್ಗೆ ಹೆಚ್ಚಿನ ನಂಬಿಕೆ ತಿಳುವಳಿಕೆ ಬರುವಂಥ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಇಂಥ ಕಾರ್ಯಕ್ರಮಗಳು ನಡೀಲಿ, ಜನರಿಗೆ ಇದರಿಂದ ಪ್ರಯೋಜನ ಆಗಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರಿಸಿ ಅವಕಾಶಕ್ಕಾಗಿ ವಂದಿಸ್ತೇನೆ. ಅಷ್ಟು ಸುಲಭ ಇಲ್ಲ. ನೀವೆಲ್ಲ ಇಲ್ಲಿ ಬರಬೇಕಂದ್ರೆ ನೀವು ಆಯುರ್ವೇದವನ್ನು ನಂಬಿ ಬಂದಿದ್ದೀರಾ ಅಂತ ಅರ್ಥ. ಆಯುರ್ವೇದ ದಿನಾಚರಣೆ ಅಂತ ಕೇಶವ್ ಯಾವಾಗಲೂ ಎಲ್ಲ ಸ್ಪೀಡ್ ಸ್ವಲ್ಪ, ಹಾಗಾಗಿ ಎಲ್ಲವನ್ನು 4 ದಿನ ಮುಂಚೆ ಮಾಡ್ತಾ ಇದ್ದಾರೆ ಆಯುರ್ವೇದ ದಿನಾಚರಣೆ. ಪ್ರಾಬಬ್ಲಿ ಇಡೀ ಈ ವಾರದಲ್ಲಿ ಅವರು 2 ದಿನ ನಾವೆಲ್ಲ ಡಿಸಿಷನ್ ತಗೊಂಡಿದ್ದೇವೆ. ಎಲ್ಲ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಅಟ್ಲೀಸ್ಟ್ 2 ದಿನ ಒಂದು ಫ್ರೀ ಆಗಿ ಆಯುರ್ವೇದವನ್ನು ಉಚಿತವಾಗಿ ಒಂದು ಕ್ಯಾಂಪ್ ನಡೆಸಬೇಕು, ಇದನ್ನು ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಜನರಿಗೆ ಅಂತ ಹೇಳಿ. ಹಾಗಾಗಿ ಅದನ್ನು ಬೇಗನೆ ಮಾಡ್ತಾ ಇದ್ದಾರೆ. ಆಯುರ್ವೇದ ದಿನಾಚರಣೆ ಅಂತ ಹೇಳಿ ದೀಪಾವಳಿಯ ನರಕ ಚತುರ್ದಶಿಯ ಮುಂಚಿನ ದಿವಸವನ್ನು, ಯಾವುದು ನಾವು ಧನ್ವಂತರಿ ಜಯಂತಿ ಅಥವಾ ಧನ್ತೇರಸ್ ಅಂತ ಕರಿತೇವೆ, ಅದು ಆಯುರ್ವೇದ ದಿನಾಚರಣೆ ಅಂತ. ಹಾಗಾಗಿ ಬೇರೆ ಕ್ಯಾಲೆಂಡರ್ನಲ್ಲಿ ಬರುವ ಹಾಗೆ ಇಂತಿಷ್ಟೇ ದಿನ ಇದೇ ದಿನ ನಮಗೆ ಆಯುರ್ವೇದ ದಿನ ಬರ್ತದೆ ಅಂತಲ್ಲ. ವರ್ಷವೂ ದೀಪಾವಳಿ ಹೇಗೆ ಚೇಂಜ್ ಆಗ್ತದೆ ಅದೇ ರೀತಿಯಲ್ಲಿ ಆಯುರ್ವೇದ ದಿನವೂ ಚೇಂಜ್ ಆಗ್ತದೆ. ಅದು ನಿಮ್ಮ ಅರಿವಿಗಾಗಿ ಹೇಳ್ತಾ ಇದ್ದೇನೆ. ದೀಪಾವಳಿಯ ಮುಂಚಿನ ದಿನ. ಹಾಗೆ ಆಯುರ್ವೇದ ಅಂತ ಹೇಳುವಾಗ ಎಷ್ಟೋ ಸರ್ತಿ ಬೇಸರ ಆಗ್ತದೆ. ಆಯುರ್ವೇದದ ವಿಷಯ ನಾವು ಅವೇರ್ನೆಸ್ ಕೊಡಬೇಕಾದಂತಹ ಸ್ಥಿತಿಗತಿ ಬಂತಲ್ಲ ಈ ಭಾರತ ಭೂಮಿಯಲ್ಲಿ ಅಂತ. ವಿಶಿಷ್ಟವಾದಂತಹ ದೇಶದಲ್ಲಿ ಹುಟ್ಟಿದ್ದೇವೆ ಹೇಳೋದು ನಮ್ಮ ಒಂದು ಹೆಮ್ಮೆಯ ವಿಚಾರ. ಇಂತಹ ಒಂದು ದೇಶ ಇನ್ನೊಂದು ಕಡೆ ಸಿಗ್ಲಿಕ್ಕಿಲ್ಲ. ಅಷ್ಟು ಒಂದು ಸಮೃದ್ಧವಾದಂತಹ ದೇಶ. ಆದರೆ ನಾವು ಜನರು ಯಾರಿದ್ದೇವೆ, ನಾವು ಜನರು, ಈ ದೇಶದ ಜನರು, ನಮ್ಮ ಮೇಲೆ ನಮಗೆ ಅಭಿಮಾನ ಇಲ್ಲ ಇವತ್ತು. ನಮ್ಮ ವಿಜ್ಞಾನಗಳ ಮೇಲೆ ನಮಗೆ ಇವತ್ತು ಅಭಿಮಾನ ಇಲ್ಲ. ನಮ್ಮ ಸಮೃದ್ಧಿಯ ವಿಷಯದಲ್ಲಿ ನಮಗೆ ಅಭಿಮಾನ ಇಲ್ಲ. ಯಾರು ಪ್ರಾಯಶಃ ನಮ್ಮ ಮೇಲೆ ಒಂದು ಕಾಲದಲ್ಲಿ ಇನ್ವೇಷನ್ ಮಾಡಿದರು ಅಥವಾ ದಬ್ಬಾಳಿಕೆ ಮಾಡಿದರು, ಅಂತಹ ಜನರು ಏನು ಹೇಳಿದ್ದಾರೆ ಅದನ್ನೇ ನಾವು ಸರಿ ಅಂತ ಹೇಳುವಂತಹ ವಿಚಾರದಲ್ಲಿದ್ದೇವೆ. ಡಾಕ್ಟರ್ ಹೇಳಿದರು ಕ್ರಾನಿಕ್ ಡಿಸೀಸಸ್ ಅಂತ. ಕ್ರಾನಿಕ್ ಡಿಸೀಸಸ್ಗೆ ಮಾತ್ರ ಅಲ್ಲ ಡಾಕ್ಟ್ರೇ, ಶೀತ ನೆಗಡಿಯಿಂದ ಹಿಡಿದು ಜ್ವರದಿಂದ ಹಿಡಿದು ಎಲ್ಲದಕ್ಕೂ ನಮ್ಮ ಹತ್ರ ಉತ್ತರಗಳಿವೆ. ಸರ್ಜಿಕಲಿ ಪ್ರಾಬಬ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ ಸರ್ಜರಿಯ ವಿಷಯದಲ್ಲಿ. ನಾನು ಅದಕ್ಕೆ ಎಲ್ಲ ಪೇಷಂಟ್ಸ್ ಹತ್ರ ಹೇಳೋದು, ನೋಡಿ, ಶೀತ ನೆಗಡಿಗೆ ನಿಮಗೆ ಅಲೋಪತಿ ಬೇಡ. ಈವನ್ ಮನೆ ಮದ್ದಿನಲ್ಲಿ ಶೀತ ನೆಗಡಿಯನ್ನು ಕ್ಯೂರ್ ಮಾಡಲಿಕ್ಕೆ ಆಗ್ತದೆ, ಬೇಡ. ಇನ್ನೊಂದು ಹೇಳುವಂತಹ ವಿಚಾರ ಅಂತ ಹೇಳಿದರೆ, ಹೊರಗೆ ನಮಗೆ ಎಲ್ಲ ಇವತ್ತು ಕಲುಷಿತವಾದಂಥದ್ದೇ ಇದೆ ಅಂತ ಹೇಳಿ. ಆಯುರ್ವೇದದಲ್ಲಿ ಒಂದು ವಿಚಾರ ಹೇಳ್ತಾರೆ, ಏನಂತ ಹೇಳಿದರೆ, ನಮ್ಮ ಒಳಗೆ ಇರುವಂತಹ ಯಾವುದೇ ಪಂಚಭೂತವಾದಂತಹ ಈ ದೇಹ ಇದೆ, ಇದರಲ್ಲಿ ತ್ರಿದೋಷಗಳು ಅಂತ ಇದೆ. ಈ ದೋಷಗಳು ಮತ್ತು ಅದರಿಂದ ಉತ್ಪತ್ತಿಯಾದಂತಹ ಉಳಿದಂತಹ ಯಾವ ಧಾತುಗಳಿವೆ ಅದು ಸಾಮ್ಯದಲ್ಲಿದ್ದರೆ ನಮಗೆ ಯಾವುದೂ ರೋಗ ಬರುವುದಿಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ, ದಿನಚರಿ ಬೆಳಿಗ್ಗೆ ನೀವು ಬ್ರಹ್ಮಿ ಮುಹೂರ್ತದಿಂದ ಎದ್ದು ರಾತ್ರಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಹೇಗೆ ಮಾಡಬೇಕು, ಎಷ್ಟು ಹೊತ್ತಿಗೆ ಮಲಗಬೇಕು ಹೇಳುವಂತಹದ್ದು ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಯಾವ ಕಾಲಕ್ಕೆ ಯಾವ ರೀತಿಯ ಆಹಾರ, ಯಾವ ರೀತಿಯ ವಿಹಾರ, ಯಾವ ರೀತಿಯ ಉಡುಗೆ ತೊಡುಗೆಗಳನ್ನು ಹಾಕಬೇಕಂತ ಹೇಳಿ ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇಟ್ ಈಸ್ ಅ ವೇ ಆಫ್ ಲೈಫ್. ಯಾವ ರೀತಿಯಲ್ಲಿ ಆಯುರ್ವೇದ ಯಾವ ರೀತಿಯಲ್ಲಿ ಹೇಳಿದೆ ಅದೇ ರೀತಿಯಲ್ಲಿ ನಾವು ಇವತ್ತು ಸಹ ಫಾಲೋ ಮಾಡಿದ್ವಿ. ತುಂಬ ಜನ ನಮ್ಮ ಹಿರಿಯರಿದ್ದಾರೆ ಇವತ್ತು ಸಹ 80-90 ವರ್ಷ ಸದೃಢವಾಗಿ ಏನೂ ರೋಗ ಇಲ್ಲದೆ ಇದ್ದವರು, ಪ್ಯೂರ್ ಆಗಿ ಆಯುರ್ವೇದ ಹೇಳಿದಂತಹ ಯಾವ ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಇರುವಂತಹವರು ಇನ್ನೂ ಕೂಡ ಇದ್ದಾರೆ. ಒಂದೇ ಕಳಕಳಿಯ ವಿನಂತಿ, ಯಾವಾಗ ನಮ್ಮದನ್ನು ನಾವು ಎತ್ತಿ ಹಿಡಿಯೋದಿಲ್ಲವೋ ಅಷ್ಟು ತನಕ ಇನ್ನೊಬ್ಬರು ಅದನ್ನು ಪರಿಗಣನೆಗೆ ತೆಗೊಳ್ಳೋದಿಲ್ಲ. ಮನೆಯಲ್ಲಿ ಮಕ್ಕಳೇ ಇರಲಿ, ನಮ್ಮ ಮಕ್ಕಳ ಒಳ್ಳೆತನವನ್ನು ನಾವು ಹೇಳದಿದ್ದರೆ ಅಥವಾ ಬರೀ ನಮ್ಮ ಮಕ್ಕಳನ್ನು ದೂಷಣೆಯೇ ಮಾಡ್ತಾ ಇದ್ರೆ ಹೊರಗಿನವರು ಸಹ ದೂಷಣೆ ಮಾಡ್ತಾರೆ. ನಮ್ಮ ಮನೆಯವರನ್ನು ನಾವು ರೆಸ್ಪೆಕ್ಟ್ ಮಾಡದಿದ್ರೆ ಹೊರಗಿನವರು ಸಹ ಅವರನ್ನು ರೆಸ್ಪೆಕ್ಟ್ ಮಾಡೋದು. ಅದೇ ರೀತಿಯಾಗಿ ಇವತ್ತು ನಮ್ಮ ದೇಶದ ಒಂದು ಸಮೃದ್ಧವಾದಂತಹ ನಿಧಿ ಇದು ಆಯುರ್ವೇದ. ಅದನ್ನೆಲ್ಲರೂ ಗೌರವಿಸಬೇಕು. ಅದರಲ್ಲಿ ತುಂಬ ವಿಚಾರಗಳುಂಟು. ವಿಚಾರವನ್ನು ನಮಗೆ ತಿಳಿದಿಲ್ಲ ಅಂತ ಹೇಳಿದ ತಕ್ಷಣ ಅದು ಇಲ್ಲವೇ ಇಲ್ಲ ಅಂತ ಹೇಳೋದು ಬಹಳ ತಪ್ಪು. ಎಷ್ಟೋ ಜನ ಇವತ್ತಿನವ್ರು ಹೇಳ್ತಾರೆ, ಕ್ಲಿನಿಕಲ್ ಆಗಿ ನೀವು ಹೇಗೆ ನೀವು ಪ್ರೂವ್ ಮಾಡ್ತೀರಾ, ನಮಗೆ ಸಾಕ್ಷಿ ಕೊಡಿ, ನಮಗೆ ಪ್ರೂಫ್ ಕೊಡಿ ಅಂತ ಹೇಳ್ತಾರೆ.
ನಾನು ಹೇಳೋದು ನಮ್ಮ ಸೈನ್ಸನ್ನು ನಮ್ಮ ರೀತಿಯಲ್ಲಿ ನಾವು ಪ್ರೂವ್ ಮಾಡಿ ಆಗಿದೆ. ಇನ್ನೊಬ್ಬರ ಪ್ಯಾರಾಮೀಟರ್ಸ್ನಲ್ಲಿ ನಾವು ಯಾಕೆ ಪ್ರೂವ್ ಮಾಡಬೇಕು? ರಷ್ಯಾದ ಒಂದು ಪ್ರೆಸಿಡೆಂಟನ್ನು ನೋಡಿ, ವ್ಲಾದಿಮಿರ್ ಪುಟಿನ್, ಅವರು ಒಂದು ಅಕ್ಷರ ರಷ್ಯನ್ ಬಿಟ್ಟು ಇನ್ನೊಂದು ಅಕ್ಷರ ಮಾತಾಡೋದಿಲ್ಲ. ಎಲ್ಲರೂ ಅವರಿಗೆ ಬೇಕಾಗಿ ಟ್ರಾನ್ಸ್ಲೇಟರನ್ನು ಕಿವಿಗೆ ಹಾಕಿಕೊಂಡು ಕೂತ್ಕೊಳ್ತಾರೆ, ಹೌದಾ ಅಲ್ವಾ? ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಒದ್ದಾಡ್ತಾ ಇದ್ದೇವೆ. ಅಗತ್ಯ ಇಲ್ಲ ನಮಗೆ. ನಮ್ಮದನ್ನು ನಾವು ನಮ್ಮ ಸಂಸ್ಕೃತಿಗೆ, ನಮ್ಮ ನೆಲಕ್ಕೆ, ನಮ್ಮ ಭೂಮಿಗೆ, ನಮ್ಮ ಜಲಕ್ಕೆ, ನೀರಿಗೆ ಹೀಗೆ ಯಾವ ರೀತಿಯಲ್ಲಿ ಬೇಕು ಅದನ್ನು ನಾವು ತಿಳಿದುಕೊಳ್ಳುವ. ಗುಣ ಆಗ್ತದಾ? ನಮ್ಮ ರೀತಿಯಲ್ಲಿ, ನಮ್ಮ ವಿಜ್ಞಾನದಲ್ಲಿ ಪ್ರೂವ್ ಮಾಡಿದ್ದಾರೆ ಅದು ಗುಣ ಆಗ್ತದೆ ಅಂತ. ಇನ್ನೊಬ್ಬನಿಗೆ ಬೇಕಾಗಿ ನಾವು ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ. ಡಾಕ್ಟರ್ ಹೇಳಿದರು ಕೆಲವು ಬೇರೆ ಬೇರೆ ರೀತಿಯ ಅಥವಾ ಬೇರೆ ಬೇರೆ ಮಿಕ್ಸ್ಡ್ ಮೆಡಿಸಿನ್ಸ್ ಪ್ರಾಕ್ಟೀಸ್ ಮಾಡುವಂತಹ ಪದ್ಧತಿ ನಮ್ಮ ಡಾಕ್ಟರ್ಸ್ ಹತ್ರ ಇದೆ ಅಂತ ಹೇಳಿ. ಅದನ್ನು ಟೋಟಲಿ ಇಲ್ಲ ಅಂತ ಹೇಳುವಂತಹ ವಿಚಾರಗಳೇನು ಇಲ್ಲ. ಆದರೆ ಅದು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಈಗ ಕೇಶವ್ ಅಂತವರು, ತುಂಬ ಜನ ಯಂಗ್ಸ್ಟರ್ಸ್ ಇವತ್ತಿದ್ದಾರೆ, ಒಂದೇ ಒಂದು ಆಲೋಪತಿ ಮೆಡಿಸಿನ್ ಅವರ ಕ್ಲಿನಿಕ್ನಲ್ಲಿ ಕೊಡೋದಿಲ್ಲ. ಇಂತಹ ಹುಡುಗರು ನಮಗೆ ಇನ್ನಷ್ಟು ಮುಂದೆ ಬರಬೇಕು. ಯಾಕೆ ಹೇಳಿದರೆ, ಯಾವಾಗಲೂ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದರೆ ಆ ಡಾಕ್ಟರ್ಸ್ಗೆ ಸಹ ಅವರ ಲೈವ್ಲಿಹುಡ್ನ ವಿಚಾರ ಅದು. ಹಾಗಾಗಿ ಕೆಲವರು ದಾರಿ ತಪ್ಪಲಿಕ್ಕೆ ಸಾಧ್ಯ ಉಂಟು. ಅದನ್ನು ನಾವು ಸಮರ್ಥನೆ ಮಾಡ್ತೇವೆ. ಆದರೆ ಆಯುರ್ವೇದ ಸಮೃದ್ಧವಾದಂಥ ವಿಜ್ಞಾನ, ಆ ವಿಜ್ಞಾನಕ್ಕೆ ನಿಮ್ಮಂತಹವರ ಪ್ರೋತ್ಸಾಹ ಬೇಕು ಅಂತ ಹೇಳಿಕೊಂಡು ಕೇಶವರಾಜ್ ಇವತ್ತು ಮಾಡ್ತಿರುವಂಥ ಕೆಲಸ ತುಂಬ ಒಳ್ಳೆಯದು. ಇನ್ನಷ್ಟು ಯಂಗ್ಸ್ಟರ್ಸ್ ಇವರ ಹಾಗೆ ಬರಬೇಕು. ನಮ್ಮ ದೇಶದ ಆಸ್ತಿ ಇದು, ಇದನ್ನು ನಾವು ಉಳಿಸಿಕೊಳ್ಳು ಅಂತ ಹೇಳ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆ ಮಾಡಿಕೊಂಡು ಎಲ್ಲ ಅತಿಥಿಗಳಿಗೆ ವಂದನೆ ಮಾಡಿಕೊಂಡು ನಾನು ಪಾಠ ಮಾಡ್ತೀನಿ. ಆಯುಷ್ ಚಿಕಿತ್ಸಾ ಶಿಬಿರ ಏನಿದೆ, ಇದು ಪ್ರತಿಯೊಬ್ಬ ಮನೆ ಮನೆಗೂ, ಎಲ್ಲ ಜೀವಿಗಳ ಸ್ತರಗಳಿಗೂ, ಪ್ರತಿ ಮನೆ ಮನೆಗೂ ಈ ಆಯುರ್ವೇದದ ಅರಿವು ಮೂಡಿಸಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಈ ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಮೊದಲಿಗೆ ನಾನು ಅವರಿಗೆ ಶುಭ ಹಾರೈಸುತ್ತೇನೆ. ಧನ್ವಂತರಿ ಜಯಂತಿಯಂದು ನಾವು ಆಯುರ್ವೇದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದು ಬಹುಶಃ 3ನೇ ವರ್ಷ ನಾವು ಆಯುರ್ವೇದ ದಿನಾಚರಣೆಯನ್ನು ನ್ಯಾಷನಲ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸುವುದು. ಈ ವರ್ಷದ ಥೀಮ್ ದ ಪ್ರಿವೆನ್ಷನ್ ಆಫ್ ಡಿಸೀಸ್ ಆ್ಯಂಡ್ ದ ಪ್ರಮೋಷನ್ ಆಫ್ ಹೆಲ್ತ್ ಅಂತ. ಅಂದರೆ ಸ್ವಾಸ್ಥ್ಯದ ಕಡೆಗೆ ಆಯುರ್ವೇದ. ನಮ್ಮ ಆಯುರ್ವೇದದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಅಂತ ಹೇಳಿದ್ದಾರೆ. ಯಾಕಂದರೆ ಮುಂದೆ ನಮ್ಮ ಆಯುರ್ವೇದ ಇದೊಂದು ಹಳೆಯ ಪ್ರಾಚೀನ ಆಯುರ್ವೇದ ವೈದ್ಯ ಪದ್ಧತಿಯಾಗಿದೆ. ಈ ಪದ್ಧತಿಯಲ್ಲಿ ರೋಗವು ಬರದಂತೆ ತಡೆಗಟ್ಟುವುದಲ್ಲದೆ ರೋಗ ನಮ್ಮ ಜೀವನವನ್ನು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು ಅಲ್ಲದೆ ಪ್ರತಿಬಂಧಕ ಉಪಾಯ ಕೂಡ ನಮ್ಮ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಹೇಳಿದ್ದಾರೆ. ಆಶಕ ಹೇಳಿದ ಹಾಗೆ ದಿನಚರ್ಯೆ, ಋತುಚರ್ಯೆ ಅಂತ ಎಲ್ಲ, ಇದರಲ್ಲೂ ಋತುಚರ್ಯೆಯಲ್ಲಿ ಪ್ರತಿಯೊಂದು ಋತುವಿಗನುಸಾರವಾಗಿ ನಾವು ಏನೇನು ಆಹಾರ ವಿಹಾರಗಳನ್ನು ತಗೊಳ್ಬೇಕಾ ಅದನ್ನು ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ತಗೊಂಡ್ರೆ ನಮಗೆ ಮುಂದೆ ರೋಗ ಬರದಂತೆ ಕಾಪಾಡ್ಬೋದು. ಯಾವ ಋತುವಿನಲ್ಲಿ ಅಂದರೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲದಲ್ಲಿ ಏನೇನೆಲ್ಲ ಆಹಾರ ವಿಹಾರಗಳನ್ನು ಹೇಳಿದಾರೋ ಅದನ್ನು ಅನುಸರಿಸಿಕೊಂಡು ಬಂದರೆ ಪ್ರಾಯಶಃ ನಾವು ಯಾವುದೇ ರೋಗಕ್ಕೆ ಒಳಪಡುವುದನ್ನು ಕೂಡ ನಾವು ಆದಷ್ಟು ಮಟ್ಟಿಗೆ ಅದನ್ನು ತಡೆಯಬಹುದು. ಯಾವುದೇ ಬಟ್ಟೆಗಳನ್ನಾಗಲಿ, ಯಾವುದೇ ಆಹಾರವನ್ನಾಗಲಿ ಹೇಗೆ ತಗೊಳ್ಬೇಕು ಅಂತ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದನ್ನು ನಾವು ಪಾಲಿಸಿಕೊಂಡು ಬಂದರೆ ನಮಗೆ ತುಂಬ ಒಳ್ಳೆಯದು. ಅದೇ ಥರ ದಿನಚರಿ, ಬೆಳಗಿನಿಂದ ರಾತ್ರಿವರೆಗೆ ಏನೇನೆಲ್ಲ ನಾವು ನಿಯಮಗಳನ್ನು ಪಾಲಿಸಬೇಕು ಅದರಲ್ಲಿ ಎಲ್ಲವೂ ಬಂತು. ಸ್ವಸ್ಥ ರಕ್ಷಣೆ ಅಂತ ಸಹ ಹೇಳಿದ್ದಾರೆ. ಅಂದರೆ ನಾವು ಪರಿಸರದಲ್ಲಿ ಕೂಡ, ನಮ್ಮ ಸಮಾಜದಲ್ಲಿ ಕೂಡ ನಾವು ಯಾವ ಥರ ಎಲ್ಲ ನಾವು ಜೀವನವನ್ನು ಅಳವಡಿಸಿಕೊಳ್ಬೇಕು ಅಂತ. ಈಗಂದರೆ ಮಕ್ಕಳಿಗೆ ಕೂಡ ಭಕ್ತಿ, ದೇವರಿಗೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ, ಗುರು ಹಿರಿಯರಿಗೆ ನಮಿಸಬೇಕು ಅಂತ ಗೊತ್ತಿಲ್ಲ, ನೆರೆಹೊರೆಯವರಿಗೆ ನಮ್ಮ ಒಟ್ಟಿಗೆ ಹೇಗೆ ನಡವಳಿಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ನಾವು ಮರಿತಾ ಇದ್ದೇವೆ. ಆದ ಕಾರಣ ಅದನ್ನೆಲ್ಲ ಆಯುರ್ವೇದದಲ್ಲಿ ಕೂಡ ಹೇಳಿಕೊಟ್ಟಿದ್ದಾರೆ. ಹೀಗೇನೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಅಂತ ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇದೇ ಥರ ಇವತ್ತಿಗೆ ಮೇಡಮ್ ಆಶಕ ಹೇಳಿದ ಹಾಗೆ ತುಂಬ ಒಂದು ಬೇಸರದ ಸಂಗತಿ ಅಂದರೆ ನಾವು ಆಯುರ್ವೇದವನ್ನು ಮರಿತಾ ಬಂದಿದ್ದೇವೆ. ಇದು ನಮ್ಮ ಗುರು ಹಿರಿಯರಿಂದ ಕಿರಿಯರಿಗೆ ಮಾಹಿತಿ ಮತ್ತು ಜ್ಞಾನದ ಕೊರತೆಯಿಂದ ಕೂಡ ಆಗಿರ್ಬೋದು. ಆದರೆ ಈಗೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದಕ್ಕೆ ತುಂಬ ಮನ್ನಣೆ ಲಭಿಸ್ತದೆ. ನಾನು ನಿನ್ನೆ ಒಂದು ಪೇಪರ್ನಲ್ಲಿ ಆರ್ಟಿಕಲ್ ಓದಿದೆ. ನಮ್ಮ ಆಯುರ್ವೇದ ಇಂಟರ್ನಲ್ಸನ್ನು ಅಲ್ಲಿ ಗೈನಿಕ್ಗೆ ಕೂಡ, ಗೈನಿಕ್ ಅಂದರೆ ಸ್ತ್ರೀರೋಗ ತಜ್ಞರಾಗಿ ಮಾಡುವಂತಹ ಒಂದು ಇದು ಅಮೆರಿಕದಲ್ಲಿ ಕೂಡ ಇದೆ. ಆದರೆ ಇಲ್ಲಿ ನಮ್ಮ MBBS ಡಾಕ್ಟರ್ಸ್ ಕೂಡ ನಮ್ಮನ್ನೊಂದು ಲೇಬರ್ ರೂಮಿಗೆ ಕೂಡ ಬಿಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಅಷ್ಟು ಹೆದರಿಕೆ, ನಾವೇನೋ ಮಾಡ್ತಾ ಇದ್ದೇವೆ ಅಂತ. ಒಂದು ಆಶಾ ಕಾರ್ಯಕರ್ತೆ ಆಗಲಿ, ಒಂದು ಅಂಗನವಾಡಿ ಕಾರ್ಯಕರ್ತೆ ಆಗಲಿ ಕೂಡ ಒಂದು ಪ್ಯಾರಾಸಿಟಮಾಲ್ ಮಾತ್ರೆಯನ್ನು
ಅವರು ಕೊಡಿಸ್ತಾರೆ. ನಾವು ಅದೇ ಥರ ಕಲಿತವರು BMS ಡಿಗ್ರಿಯನ್ನು ಪಡೆದುಕೊಂಡ್ರೂ ಕೂಡ ನಮಗೊಂದು ಪ್ಯಾರಾಸಿಟಮಾಲ್ ಮಾತ್ರ ಕೊಡಲಿಕ್ಕೆ ಕೂಡ ಒಂದು ಅನುಮೋದನೆ ಇಲ್ಲ. ನಾವು ಅದನ್ನು ಇಚ್ಛಿಸ್ತಾ ಇಲ್ಲ, ಯಾಕಂದರೆ ನಾವು ಪ್ಯೂರಾಗಿ ಆಯುರ್ವೇದವನ್ನೇ ಬಳಸ್ಬೋದು. ಬಟ್ ಅಂತಹ ಒಂದು ಅವರಿಗೆ ಅಂಧವಿಶ್ವಾಸ ಆಯುರ್ವೇದ ಡಾಕ್ಟ್ರಲ್ಲಿ ಇದೆ. ಆಯುರ್ವೇದ ಡಾಕ್ಟರ್ ಅಂದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಒಂದು ನೆನೆಸುವಂತಹ ಒಂದು ಕಾಲ ಬರೋದು ತುಂಬ ವಿಷಾದನೀಯ. ಆದರೆ ನಾವು ಇವತ್ತು ಹಾಗೆ ಇಲ್ಲ, ಎಲ್ಲ ಸ್ತರಗಳನ್ನು ಕೂಡ ಮುಂದೆ ಬಂದಿದ್ದೇವೆ. ಆದ ಕಾರಣ ಪ್ರತಿಯೊಂದು ಆಯುರ್ವೇದ ಅರಿವನ್ನು ತಿಳಿಸುವ ನಿಟ್ಟಿನಲ್ಲಿ ಇವತ್ತು ಆಯುರ್ವೇದ ದಿನಾಚರಣೆಯ ಸಲುವಾಗಿ ಒಂದು ವಾರ ಬಹುಶಃ ಖಾಸಗಿ ಹಾಗೂ ನಾವು ಸರ್ಕಾರಿ ಆಯುರ್ವೇದ ಡಾಕ್ಟರ್ಗಳು ಹಾಗೂ ವೃತ್ತಿಪರ ಖಾಸಗಿ ಆಯುರ್ವೇದ ಡಾಕ್ಟರ್ಗಳು ಪ್ರತಿಯೊಂದು ತಾಲೂಕು ಮಟ್ಟ ಕೇಂದ್ರದಲ್ಲಿ ಅನೇಕ ಆಯುರ್ವೇದದ ಬಗ್ಗೆ ಪ್ರದರ್ಶನ ಮಳಿಗೆಗಳನ್ನು ಹಾಗೂ ಉಚಿತ ಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಇನ್ನಿತ ಪರಿಸ್ಥಿತಿದಾದ ಪ್ರಮಾಣ ರಡ್ಡು ಪಾತ್ಯರ ಹಿರಿಯರು ನನ್ನ ಮನೆ ನಿರ್ದಿಯೋಳು ಒಂಜಿ ಊಟ ಬಲ್ಲವನಿಗೆ ರೋಗವಿಲ್ಲ ಪಕ್ಕ ತುಂಬದ ಕುಲಜಿ ಪಡೆದಿದ್ದಾರೆ. ಹೆಲ್ತ್ ಈಸ್ ವೆಲ್ತ್ ಮಾಡ್ಕೊಂಡು ಆರೋಗ್ಯನೇ ಸಂಪತ್ತು. ಇತ್ತ ಪರಿಸ್ಥಿತಿ ಪಂಡ ಹೊರಡ ಬೊಡನತ್ ಕಾಸಿತ್ತಂಡಲ್ಲ ಆನ ಆರೋಗ್ಯ ಇಜ್ಜಂದ ಆ ಕಾಸಿತ್ತಲ್ಲ ದಾದ ಪ್ರಯೋಜನ ಇಜ್ಜಿ ಪಂಡ ಆ ಏತ್ ಕಾಸು ಬಂದಲ್ಲ ಅವೇನ ಆಸ್ಪತ್ರೆಗೆ ಆಡಿನಂತಿನ ಪರಿಸ್ಥಿತಿ ಇತ್ತ ನಮ್ಮಲ್ಲ. ಬಟ್ ಐತ ಬಗ್ಗೆ ಸರ್ಕಾರ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಪಾಡೋದುಂಡು, ಆಸ್ಪತ್ರೆ ದಕ್ಕಲು ಪಾಡೋದಿಲ್ಲ, ಸಂಘ ಸಂಸ್ಥೆ ದಕ್ಕಲು ಪಾಡೋದಿಲ್ಲ. ಯಾಕಂಡ ನಮ್ಮ ವಾ ತತ್ತು ಪೋತಿನೇನು ಅವೇ ಸರಿದ ದಾರಿಗೆ ಇಂಚ ಕನಪುನಿ ಸರಿ ನಮ್ಮ ತತ್ತದ ಪೋತ ಕರೆಕ್ಟಾಗಿ ನಮಗೆ ಶುದ್ಧವಾಯಿನ ಗಾಳಿ ತಿಕ್ಕೊಂದಿಜ್ಜಿ, ಶುದ್ಧವಾಯಿನ ಆಹಾರ ತಿಕ್ಕೊಂದಿಜ್ಜಿ, ಶುದ್ಧವಾಯಿನ ಪರಿಸರ ಇಜ್ಜಿ ಅಪ್ಪಾಗ ಅವೇನು ಆ ರೀತಿಯಾದ ನಮ್ಮ ಹಿರಿಯರನ್ನ ಆ ರೀತಿಯಾದ ನಮ್ಮ ಅಳವಡಿಸಿದ್ದಾರೆ. ಅವೇನು ನಮ್ಮ ಬೇರೆ ರೀಕ್ ಸೈಕಲ್ ನಮ್ಮ ಇಂಚ ಜೀವನ ಪದ್ಧತಿ ಕನ್ನಡ ಬಗ್ಗೆ ಇಂಚಿನ ಕಾರ್ಯಕ್ರಮ ಪೂರ ಬಸ್ತ್ ಅಗತ್ಯ ಉಂಟು. ದಯಪಂಡ ಈ ಕಾಶಕ್ಕೊಂದು ಪಾತ್ರೆ ಬಂಡೆ ದಯಪಂಡ ನಮ್ಮೇನಿತ್ತ ನಮ್ಮ ಅಳವಡಿಸೊಂದು ಇಜ್ಜಿಂದ ದಯಪಂಡ ನಮ್ಮ ಹಿರಿಯರ್ನ ಎತ್ತೇ 1000 ವರ್ಷ ದುಂಬೆ ನಮ್ಮ ಋಷಿ ಮಿನ್ನಿನ ಅವಳು ಈ ಬಗ್ಗೆ ಪದ್ಧತಿ ಮಾಡ್ತಾರೆ ಪಂಡ ಕಾಣೆ ಇಂಚ ವಾ ಟೈಮ್ ಲಕ್ಕೋಡು 5 ಪಕ್ಕ ಇಂಚೊಪ್ಪೋಡು 5 ಪಕ್ಕ ವಾ ರೀತಿಯಾದ ನಮ್ಮ ಆಹಾರ ಪದ್ಧತಿ ಜೀವೋಡು ಪಂಪಿನ ಬಗ್ಗೆ ಮದ್ದಿದ್ದಾರೆ. ಆಂಡ ನಮ್ಮ ಅವೇನು ಪೂರ ನಿಗ್ಲೆಕ್ಟ್ ಬಂದದ್ದು ಪಾಶ್ಚಾತ್ಯವಾದ ಬೇತೆಗಳನ್ನ ನಮ್ಮ ಅವಲಂಬಿಸಿದ ಇಂಚಿನ ಪರಿಸ್ಥಿತಿ ನಮ್ಮ ಅನುಭವಿಸುವುದಿಲ್ಲ. ಇನ್ನು ಇತ್ತೀಚೆಲ್ಲ ಜೋಕ್ಲಿಗೆ ಶುಗರ್ BP ಹಾರ್ಟ್ ಪ್ರಾಬ್ಲಮ್ ಬೊಕ್ಕೊಂಜಿ ಪ್ರಾಬ್ಲಮ್ ಬಂದಾಗ ಇಂಗ್ಲೆ ಬೇಜಾರಾಗ್ತದೆ. ದಯಪಂಡ ದ್ಯಾಗ್ ಇತ್ತೇನೆ ಇಂಚ ದುಂಬದಕ್ಕಲು 8 ವರ್ಷ 9 ವರ್ಷ ಕೊಂಡಲ್ಲ ಅಕ್ಲೆ ಕುಜಲ್ ದಾಲ ಒಂದಿಜ್ಜಂಡು ಅಕ್ಲೆ ಕೂಲಿ ದಾಲ ಒಂದಿಜ್ಜಂಡು ದಯಪಲ್ಲೆ ಇಂಚಿನ ಇತ್ತದ ಪ್ರೋಟೀನ್ಸ್ ಐಟಮ್ಸ್ ಇತ್ತ ನಮ್ಮ ಒಂಜಿ ಹಾಸ್ಪಿಟಲ್ ಒಂಜಿ ಅಡ್ಮಿಟ್ ಆದ 1 ತಿಂಗಳು ಪ್ರೆಗ್ನೆಂಟ್ ಆಗಿಬಿಟ್ಟು ಗೊತ್ತಾಗ್ಬಿಟ್ಟಿಗೆ ನಮ್ಮ ಸ್ಟಾರ್ಟ್ ಮಾಡ್ಬೋ ಅವು ಮೆಡಿಸಿನ್ ಬೊಕೊಂಜಿ ಮೆಡಿಸಿನ್ ದುಂಬದಕ್ಲೆ ದಾಲ ಇಜ್ಜಂದ ಕೇವಲ ಗಿಡಮೂಲಿಕೆ ಆ ಏರಿಯಡ್ ಇತ್ತಿನ ಒಂಜಿ ಅಲ್ಪದ ಇತ್ತಿನೇನೆ ಆ ಒಂಜಿ ಆಹಾರ ಪದ್ಧತಿ ಅಕ್ಕಲು ಏತ ಆರೋಗ್ಯವಾದಿತ್ತೆ ಇತ್ತ ಪ್ರತಿಯೊಂದು ಕಡೆ ಕೇಂದ್ರ ಸಿಸೇರಿಯನ್ ದಯ ತುಂಬ ಆತ ನಮ್ಮ ಟೆಕ್ನಾಲಜಿ ಆತ ಇಂಪ್ರೂವ್ ಇಜ್ಜಿಂಡಲ್ಲ ನಮ್ಮ ಮಕ್ಕಳು ಆತ ಎಡ್ಡೆಡಿದ್ದಾರೆ ಆರೋಗ್ಯವಂತ ಇದ್ದಿರ್ತಾರೆ. ಒಂದೊಂದು ಜನ 10 ಜೋಕುಲು 12 ಜೋಕುಲ ಒಂದಿರ್ತದೆ ನಮ್ಮ ಹಿರಿಯರ ಕಾಲಡಿ ಹಾಂಡ ಇನಿ ಒಂಜಿ ಜೋಕುಲು 2 ಜೋಕುಲ ಅವನು ಬಾರಿ ಬಾರಿ ಕಷ್ಟ ಅಂಚಿನ ಪರಿಸ್ಥಿತಿ ನಮ್ಮ ಬೈದ ನಮ್ಮ ಅವೇನು ನಮ್ಮ ಯೋಚನೆ ಮಾಡ್ಕೊಂಡು ಅಂಚಿನ ಅಗತ್ಯ ಉಂಟು. ಅಂಚದಪ್ಪನಾಗ ಯಾ ಜಾಸ್ತಿ ಪಾತ್ರೆ ಪೋಪುಜಿದ ಯಾಕಂಡ ನಮ್ಮ ಕೇಶವರಾಜ ನಿತ್ಯರ್ಥ ಭಾರಿ ವರ್ಷದಿಂದ ತುಪ್ಪ ಭಾರಿ ಹಾರ್ಡ್ ವರ್ಕರ್ ಬಕ್ಕ ಎಡ್ಡೆ ಮನಸ್ಸಿದ ಜನ ಪ್ರತಿಯೊಬ್ಬರ ಪ್ರೀತಿಯಲ್ಲಿ ನಮ್ಮ ಅಂಚಿದ ಅಂಚ ಅರೇನೆ ದುಂಬುಡಿಂಚ ಅರ್ನ ಬಗ್ಗೆ ಅಂತೂತ ದೇಪಂಡ ಇತ್ತ ಒಂಜಿ ಕಳಂಕ ಬಂದ್ಬೇರಿ ಕೆಲವು ಸತಿ ಜನಗಳು ಬಂದ್ಬಿರಿ ಡಾಕ್ಟರ್ ನಡೆಪನಗ ಆಯುರ್ವೇದ ವಿಷಯ ಎಲ್ಲ ಕೆಲವು ಸರಿ ಎಲ್ಲ ಮಸ್ತ್ ಫ್ರೆಂಡ್ಸ್ ಇಲ್ಲರು ಡಾಕ್ಟರ್ ಅಲೋಪತಿ ಡಾಕ್ಟರ್ ನಡೆಪನಗ ಇದರ ಬಗ್ಗೆ ಡಿಸ್ಕಷನ್ ಒಂದು ಅಪಘಾತ ಬಂದ್ಬೇರಿ ಆಯುರ್ವೇದ ರಿಸರ್ಚ್ ಆತಿಜಿ ಅಂಚೆ ನದುಪ್ಪನಾಗ ಇತ್ತ ಬಗ್ಗೆ ಗ್ಯಾರಂಟಿ ಕೊರು ಪೂಜೆ ಬಂದ ಆಂಡ ನಮ್ಮ ಒಂಜಿ ನೆನಪಡು ನಮ್ಮ ವಿಶ್ವಾಸದೀನ ಐತು ಮಲ್ಲ ಊಲೈಜಿ ನಮ್ಮ ಒಂಜಿ ಒವ್ವೆ ಒಂಜಿ ಮಾತ್ರ ಪರಂದಲ್ಲ ನಮ್ಮ ಊಲಡ ಆತ್ಮವಿಶ್ವಾಸ ಪಡು ಈಗ ಡಾಕ್ಟರ್ ಒಂಜಿ ಮದ್ದು ಕೊಡ್ತೇವೆ ಐಟನ್ನು ಗುಣಾಪೆ ಪಂಪಿನ ಆ ಒಂಜಿ ಮನೋಬಲ ನೆತ್ತನಲ್ಲ ಏತೇ ಒಂಜಿ ಪೇಷಂಟ್ ನಕ್ಲು ಬದುಕುವೇರು ಯಾಕಂದ್ರೆ ಕೆಲವು ಡಾಕ್ಟರ್ ನಗ್ತೇವೆ ಅವು ರಿಜೆಕ್ಟ್ ಮಂತ್ ಕಡಪುದಿನೇನು ಅವೇ ಬೇತೆ ಕೆಲವು ಆರೋಗ್ಯ ನಾನು ಆಯುರ್ವೇದ ಆಸ್ಪತ್ರೆ ಇರ್ಬೋದು ಮಸಾಜ್ ಥೆರಪಿ ಬೊಕ್ಕೊಂಜಿ ಥೆರಪಿ ಯೋಗದ ಮೂಲಕ ಕ್ಯೂರ್ ಹತ್ರ ಮಸ್ತ್ ಎಕ್ಸಾಮ್ಸ್ ಉಂಡು ಅಕ್ಕಲ ಬಂದು ಪರೀಕ್ಷೆ ಎಂಕುಲವೇನು ಸೈಪೇರ್ ಬಂದು ಎಂಕುಲೇನು ಹಾಸ್ಪಿಟಲ್ ಪಿದೇ ಪಡೆದಿರು ಆಣ ಹೆಂಚಿನ ಒಂದು ಆಯುರ್ವೇದ ಹಾಸ್ಪಿಟಲ್ ಹೋದು ಅಲ್ಪದ ಥೆರಪಿ ಮೂಲಕ ಇಂದ ರಿಕವರ್ ಆಗ್ತೇನೆ ನಡಪೊಂದಿಲ್ಲರು ಕೈ ಬೆಂಡ ಒಂದು ಜಡಿತ ಕೈ ನಡಪ ಪಡ ಅಂಚಿನ ಒಂಜಿ ಪರಿಸ್ಥಿತಿ ಉಂಟು. ಅಂಚದಪ್ಪನಾಗ ನಮ್ಮ ಒವ್ವೇ ಒಂಜಿ ಚಿಕಿತ್ಸೆಗೆ ಬಂದಾಗ ನಮ್ಮ ಕರೆಕ್ಟ್ ಅದು ವಿಶ್ವಾಸದೀನ ಯಾನ್ ಗುಣ ಒಂದಿಲ್ಲ ಎನ್ನ ಈ ಒಂದು ಡಾಕ್ಟರ್ ಕೊಡ್ತಾರೆ ಟ್ರೀಟ್ಮೆಂಟ್ ಅನ್ನು ಹುಷಾರ ಒಂದಿಲ್ಲ ಮನೋಬಲಡೆ ಮಸ್ತ್ ಕಾಯ್ದೆ ಗುಣ ನಂಚದಪ್ಪನಾಗ ನಮ್ಮ ವಿಶ್ವಾಸದೀಕ ಇನ್ನು ಭಾರಿ ಎಡ್ಡಲ್ಲಿ ರಡ್ಡಿದಿಂದ ಉಚಿತವಾಗಿ ಚಿಕಿತ್ಸೆಯನ್ನು ಕೊರೊಂದಿಲ್ಲ ನಿಖಲು ಪೂರೆಲ್ಲ ಎಡ್ಡೆಡವೇನು ಆಯ್ತಾ ಉಪಾಯಗಳನ್ನು ಪಡೆಯೋಡು ಅಂಚೆ ನಿಖಲು ಬೇತೆಗಳಲ್ಲಿ ನಿಖಲು ಒರಿಯರು 2 ಜನ ವೆತಂಬತ್ತನಾಡ ಜನಕ್ಕೂ ನನ್ನ ಏನತ್ತೆ ಜನಕ್ಕೆ ಬರ್ತೀರಿ ಆಯುರ್ವೇದದ ಬಗ್ಗೆ ಏನಂತ ವಿಶ್ವಾಸ ಬರ್ಬೋದು. ಅಂಚದಪ್ಪನಾಗ
ನಿಖಿಲಿಗೆ ಈತ ಪಾತ್ರ ಅವಕಾಶವನ್ನು ಸ್ವಲ್ಪ ಸಂಬಂಧ ರಕ್ತ ಪರೀಕ್ಷೆ ಮಾಡುವಂತಹ ಏನು ಮಿಷಿನ್ಸ್ ಇದೆ ಇಲ್ಲೇ ತಗೊಂಬಂದು ಹಾಕಿ ಇಲ್ಲೇ ನಾವು ರಕ್ತ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದೇವೆ. ಸ್ಪರ್ಶ ಲ್ಯಾಬ್ ಅಂತ ಹೇಳಿ ಮಂಗಳೂರಿನ ಸ್ಪರ್ಶ ಲ್ಯಾಬ್ನವರು ಅವರಿಗೂ ನಮ್ಮ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಹಾಗೆ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವತ್ತು ಮತ್ತು ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8:30 ಗಂಟೆವರೆಗೆ ನಾನು ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇದ್ದೇನೆ. ಬಂದು ಉಚಿತ ತಪಾಸಣೆ ಮಾಡಿಸ್ಕೊಳ್ಬೋದು. ಶುಗರ್ ಚೆಕಪ್ ನಿಮಗೆ ಉಚಿತವಾಗಿ ಸಿಗ್ತದೆ. ಅದೇ ರೀತಿ ನನ್ನ ಪ್ರಕಾರ ಒಂದು 30% ರಕ್ತ ಪರೀಕ್ಷೆಯಲ್ಲಿ ಕೂಡ ಒಂದು 30% ಉಚಿತವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಇನ್ನಷ್ಟು ಜನರಿಗೆ ಬರಲಿಕ್ಕೆ ಹೇಳಿ. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.